ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತರ ಪರಿಷತ್ ರಿಜಿಸ್ಟರ್ಡ್ ಇದರ ರಾಜ್ಯ ಮಟ್ಟದ ಜಿಲ್ಲಾ ಪದಾಧಿಕಾರಿಗಳ ಸಭೆಯು ಈ ತಿಂಗಳ 10ರಂದು ಬೆಂಗಳೂರು ಮಲ್ಲೇಶ್ವರ ಉಭಯ ವೇದಾಂತ ಸಭಾಭವನದಲ್ಲಿ ನಡೆಯಲಿದ್ದು ಇದರ ಪೂರ್ವಭಾವಿ ಸಭಾ ಕಾರ್ಯಕ್ರಮ ನಿನ್ನೆ ನಡೆದಿದೆ. 10ರಂದು ಡಾ ವೇದಮೂರ್ತಿ ಬಿಎಸ್ ರಾಘವೇಂದ್ರ ಭಟ್ ಇವರ ಮುಂದಾಳತ್ವದಲ್ಲಿ ನಡೆಯಲಿರುವ ಈ ಸಭೆಯಲ್ಲಿ ಕರ್ನಾಟಕದ 30 ಜಿಲ್ಲೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಭಾಗವಹಿಸಲಿದ್ದಾರೆ. ಈ ಸಭಾ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಸಚ್ಚಿದಾನಂದ ಮೂರ್ತಿ ಅವರು ಉದ್ಘಾಟಿಸಲಿದ್ದು, ರಾಜ್ಯದ 30 ಜಿಲ್ಲೆಗಳ ಪುರೋಹಿತರ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಜೊತೆಗೆ ಪರಿಷತ್ ಅಭಿವೃದ್ಧಿಪಡಿಸುವ ಬಗ್ಗೆ ಕೂಡ ಚರ್ಚೆ ನಡೆಯಲಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಏರಿಯಾ ರೋಡಿಂದ ಹಿಡಿದು ರಾಜ್ಯ ಮಟ್ಟದವರೆಗೂ 1000 ಬ್ರಾಹ್ಮಣ ಸಂಘಗಳಿದೆ ಅಲ್ವಾ? ಎಲ್ಲೋ ಒಂದು ಕಡೆ ಆದ್ರೂ ಇರೋದ್ರಲ್ಲಿ ನಮ್ಮ ಕರ್ನಾಟಕ ಅಂತ ಗುರುತಕ್ಕೆ ಬಂದಾಗ ಅಖಿಲ ಕನ್ನಡ ಬ್ರಾಹ್ಮಣ ಮಹಾಸಭೆ ಅಂತಲೇ ಹೇಳೋದು. ಬೇರೆ ಯಾವುದನ್ನು ಅದು ಮಾಡುತ್ತೋ ಬಿಡುತ್ತೋ, AKBMS ಅಂತ ರಾಜ್ಯ ಸಂಸ್ಥೆ ಅಂತ ಆಗಿದೆ. ಅದಕ್ಕೊಂದು ಅಧಿಕೃತವಾಗಿ ಬಂದಿದೆ, ಐಡೆಂಟಿಫಿಕೇಶನ್ ಸಿಕ್ಕಿದೆ. ಈಗ ಏನಾಗಿದೆ ಕೇಳಿ, ಇವಾಗ ಈ ಸಂಸ್ಥೆ ಇದನ್ನ ಮೊದಲೇ ಅನ್ಕೊಂಡೆ, ಇದನ್ನ ನಾವು ಮಾಡಿದ ತಕ್ಷಣ ಇನ್ನೊಬ್ಬ ಮಾಡ್ತಾನೆ ಆಯ್ತು, ಎಲ್ಲೂ ಬೇಡ, ಹುಬ್ಬಳ್ಳಿ ಜಿಲ್ಲೆ ಬ್ರಾಹ್ಮಣ ಅರ್ಚಕರ ಸಂಘ ಅಂತ ಒಂದು ಮಾಡಿದ್ರು. ನಾವು ವಾಟ್ಸಪ್ಪಲ್ಲಿ ಯಾರು ಹಾಕೋದು, ನಮ್ಮ ಬೋರ್ಡ್ ಮೀಟಿಂಗ್ ಪ್ರಸ್ತಾಪ ಆಯಿತು. ನಿಮ್ಮ ಬೋರ್ಡ್ ಮೀಟಿಂಗ್ ಇಲ್ಲಿ ನಮ್ಮ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಪ್ರಸ್ತಾಪ ನಮ್ಮ ಗ್ರೂಪಲ್ಲೇ ಹಾಕಿದ್ರು. ನಾವು ಇನ್ನೂ ಅಪ್ಲಿಕೇಶನ್ ಕೂಡ ಬಿಟ್ಟಿರಲಿಲ್ಲ. ಅದು ಬಂದಿತ್ತು. ಅವನು ಏನು ಇಟ್ಕೊಂಡಿದ್ದಾನೆ, ಹುಬ್ಬಳ್ಳಿ. ನೀನು ಹುಬ್ಬಳ್ಳಿ ಮಾಡಪ್ಪ, ನಮ್ಮ ನಾನು ಹೇಳೋದು ನಾಳೆ ಅಧ್ಯಕ್ಷರ ಕಾರ್ಯದರ್ಶಿ ಇಷ್ಟೇ, ನಮ್ಮ ಸಂಘಟನೆ ಶಕ್ತಿ ನಮ್ಮಲ್ಲಿದ್ರೆ ಬಂದೇ ಬರ್ತಾನೆ. ಇವಾಗ ನಾನು ನಿಮ್ಮನ್ನ ಹೇಳ್ಕೊಂಬರೋ ನನಗೆ ಶಕ್ತಿ ಇದ್ರೆ ನೀವು ಬರ್ತೀರಾ. ಈಗ ಇವತ್ತು ನೀವು ಹುಬ್ಬಳ್ಳಿ ಸಂಘಕ್ಕೂ ಈ ಇದಕ್ಕೆ ಪರಿಷತ್ತಿಗೂ ವ್ಯತ್ಯಾಸ ಏನು ಅಂದ್ರೆ, ನಾಳೆ ಯೋಜನೆಗಳು ಬಂದಾಗ ನಮ್ಮ ನಡವಳಿಕೆಗಳ ಮೇಲೆ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ಮೊದಲನೇದಾಗೇನೆ ಇದು ಬಂದಿರೋದು ನೋಡಿ. ಈಗ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ 3 ವರ್ಷ ಅಂತ ನಾವು ಇದ್ದೇ ಇರ್ತೀವಿ ಅಷ್ಟೇ, ಸರ್ಕಾರ ಇರೋಷ್ಟು ದಿವಸ. ಈಗ ನೋಡಿ, ದೇವತಾರ್ಚನ ಒಂದು ಯೋಜನೆ, ಇದು ಪ್ರತಿ ವರ್ಷ ಮಾಡುವಂಥದ್ದು. ಈಗ ಒಂದ್ಸತಿ ಮಾತ್ರ ಅಲ್ಲ, ಇದರ ಅಪ್ರೂವಲ್ ಯಾವ ಥರ ಇದೆ, ನೆಕ್ಸ್ಟ್ ಇಯರ್ 4 ಸಾವಿರ ಮಾಡ್ತೀವಿ. ಇದು ನಮ್ಮ ಸಾಮಾಜಿಕವಾಗಿ ನಮ್ಮ ಸಮುದಾಯಕ್ಕೆ ನಾವು ಕೊಡ್ತಕ್ಕಂಥ ಒಂದು ಕೊಡುಗೆ. ಇದುವರೆಗೆ AKBMS ಆಗಲಿ ಯಾವ ಸಂಸ್ಥೆಯವರು ಇದ್ರ ಬಗ್ಗೆ ಯಾವುದೂ ಮಾಡಿರಲಿಲ್ಲ ಸಾಮಾಜಿಕವಾಗಿ ಯೋಜನೆಗಳನ್ನು. ನಾವು ಇದು ಮಾಡ್ತಾ ಇದ್ದೀವಿ. ಈಗ ಮುಂದೆ ಆಗಮ ಶಿಕ್ಷಾ ತರಬೇತಿ ಶಿಬಿರ ಮಾಡ್ತಾ ಇದ್ದೀವಿ. ಆಮೇಲೆ ರಾಜ್ಯ ಮಟ್ಟದಲ್ಲಿ ನಾವು ಕಾರ್ಮಿಕ ಇಲಾಖೆ ನೋಂದಣಿ ಮಾಡೋದಕ್ಕೆ ನಾವು ಈಗ ಚಾಲನೆ ಕೊಡ್ತಾ ಇದ್ದೀವಿ.